ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ನವರ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬೋಳಾರ್ನಲ್ಲಿ ಜನಿಸಿರುವ ಇವರ ತಂದೆಯ ಹೆಸರು ಕೃಷ್ಣಪ್ಪ ಹಾಗೂ ತಾಯಿಯ ಹೆಸರು ಸುಂದರಿ. ಬಾಲ್ಯದಲ್ಲಿ ತಾವು ನಟರಾಗಬೇಕೆಂದು ಕನಸು ಕಾಣದಿದ್ದರೂ ಸಹ ಏನನ್ನಾದರೂ ಸಾಧಿಸಬೇಕೆನ್ನುವ ದೃಢವಾದ ಸಂಕಲ್ಪ ಅವರಲ್ಲಿತ್ತು. ಕಲಾಮಾತೆ ಸಾರದೆ ಒಳಿದು ಸುಮಾರು 500ಕ್ಕೂ ಅಧಿಕ ಗೌರವಗಳು ಹಾಗೂ ಹಲವಾರು ಬಿರುದುಗಳನ್ನು ಪಡೆದಿರುತ್ತಾರೆ. ಸಾಧನೆ ಸರದಾರ್, ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ತುಳುನಾಡ ಮಾಣಿಕ್ಯ ಎನ್ನುವಂತಹ ಬಿರುದನ್ನು ಕೂಡ ಪಡೆದಿರುತ್ತಾರೆ. ಬಹುಮುಖ ಪ್ರತಿಭೆಯಾಗಿರುವ ಇವರು ಕರಾವಳಿಯ ಪ್ರಮುಖ ನಾಟಕ ತಂಡದ ಪ್ರಧಾನ ಹಾಸ್ಯ ನಟರಾಗಿದ್ದು ಯಕ್ಷಗಾನ ಹಾಗೂ ಚಲನಚಿತ್ರಗಳಲ್ಲೂ ಸಹ ನಟಿಸಿರುತ್ತಾರೆ. ಇವರ ಪರಿಪೂರ್ಣ ಹಾಸ್ಯ ಜನರನ್ನು ನಗೆಗಡಲಲ್ಲಿ ತೇಲಾಡಿಸುತ್ತದೆ. ತುಳು ಚಲನಚಿತ್ರಗಳಾದ ಒರಿಯಡ್ದೊರಿ ಅಸಲ್ನ ಕಾರ್ಪೊರೇಟರ್ ಕಾಂತಪ್ಪಣ್ಣನ ಪಾತ್ರ, ಚಾಲಿಪೋಲಿಲು ಚಿತ್ರದ ಮಂತ್ರವಾದಿಯ ಪಾತ್ರ, ಎಕ್ಕಸಕ ಚಿತ್ರದ ವಿದೇಶದಿಂದ ಬರುವ ಗುಣನಾಥನ ಪಾತ್ರ, ಮೈ ನೇಮ್ ಈಸ್ ಅಣ್ಣಪ್ಪ ಚಿತ್ರದ ಕೃಷ್ಣಾನಂದ ಸುಂದರ್ ಕರುಣಾನಂದ ಸಾಗರ್ ಎನ್ನುವಂತಹ ಪಾತ್ರ, ತೊಟ್ಟಿಲ್ ಚಿತ್ರದ ಮೆಕ್ಯಾನಿಕ್ ಮಡ್ಡಿ ರಮೇಶನ ಪಾತ್ರ, ಪಿಲಿಬೈಲ್ ಯಮುನಕ್ಕ ಚಿತ್ರದ ಹಾಸ್ಯ ಪಾತ್ರಗಳನ್ನು ವೀಕ್ಷಕರು ಮರೆಯಲು ಸಾಧ್ಯವೇ ಇಲ್ಲ. ಇವರು ನಟಿಸಿರುವ ಕೆಲವು ಮುಖ್ಯ ತುಳು ಚಲನಚಿತ್ರಗಳು ಒರಿಯಡ್ದೊರಿ ಅಸಲ್, ಪಿಲಿಬೈಲ್ ಯಮುನಕ್ಕ, ತಿಳಿಕೆದ ಬೊಳ್ಳಿ, ಸೋಂಪ, ಚಾಲಿಪೋಲಿಲು, ಒರಿಯನ ತೂಂಡ ಒರಿಯಗಾಪುಜಿ, ರಿಕ್ಷಾ ಡ್ರೈವರ್, ಎಕ್ಕಸಕ, ಚಂಡಿ ಕೋರಿ, ಏರೆಗ್ಲ ಪನೊಡ್ಚಿ, ಪವಿತ್ರ, ಸೂಪರ್ ಮರ್ಮಯೆ, ಏಸ, ತೊಟ್ಟಿಲ್, ಅಮ್ಮೀರ್ ಪೊಲೀಸ, ಪಮ್ಮನ್ನೆ ದಿ ಗ್ರೇಟ್, ಮೈ ನೇಮ್ ಈಸ್ ಅಣ್ಣಪ್ಪ, ಕಟಪಾಡಿ ಕಟ್ಟಪ್ಪೆ, ಗಿರ್ಗಿಟ್, ಆಟಿಡೊಂಜಿ ದಿನ, ರಡ್ಡ್ ಎಕ್ರೆ, ಕುದುಕನ ಮದಿಮೆ ಜೊತೆಗೆ ಇನ್ನಷ್ಟು ಹಲವಾರು ತುಳು ಚಲನಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಚೆಲ್ಲಾಪಿಲ್ಲಿ, ಪೆನ್ಸಿಲ್ ಬಾಕ್ಸ್ ಜೊತೆಗೆ ಇನ್ನಷ್ಟು ಕೆಲವು ಕನ್ನಡ ಚಲನಚಿತ್ರಗಳಲ್ಲೂ ನಟಿಸಿರುವ ಇವರು ಕೊಂಕಣಿ ಚಿತ್ರದಲ್ಲೂ ನಟಿಸಿದ ಖ್ಯಾತಿ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ರವರಿಗೆ ಇದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.